ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಅಂಗವಾಗಿ ಮಂಗಳೂರು ನಗರದ ಪೊಲೀಸ್ ವತಿಯಿಂದ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುವ ಸಮಾರಂಭ ಮಂಗಳವಾರ ಮಂಗಳೂರು ಪುರಭವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಬಸ್ಸು, ಆಟೋ ಚಾಲಕ ಮಾಲಕರ ಸಂಘದ ಪದಾಧಿಕಾರಿಗಳು, ಇತರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದರು. ಜಪ್ಪಿನಮುಗರು ಎನಪೋಯ ಶಾಲೆಯ ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತೆಯ ಬಗ್ಗೆ ಬೀದಿ ನಾಟಕ ಪ್ರದರ್ಶಿಸಿದರು. ಮಂಗಳೂರು ನಗರದಲ್ಲಿ ನಡೆದಂತಹ ಕೆಲವು ಅಪಘಾತಗಳ ಲೈವ್ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿರುವ ದೃಶ್ಯಾವಳಿಗಳನ್ನು ಪ್ರದರ್ಶಿಸಿ ಪ್ರೇಕ್ಷಕರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಮನವರಿಕೆ ಮಾಡಲಾಯಿತು. ಸಂಚಾರ ಸುವ್ಯವಸ್ಥೆಗೆ ಶ್ಲಾಘನೀಯ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ಸನ್ಮಾನಿಸಲಾಯಿತು ಹಾಗೂ ವಿದ್ಯಾರ್ಥಿಗಳಿಗೆ ಸಂಚಾರಿ ವಿಷಯಗಳ ಬಗ್ಗೆ ರಸಪ್ರಶ್ನೆ ಏರ್ಪಡಿಸಿ ಬಹುಮಾನಗಳನ್ನು ವಿತರಿಸಲಾಯಿತು. ಅಧ್ಯಕ್ಷತೆ ವಹಿಸಿದ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಾತನಾಡಿ, ನಗರದಲ್ಲಿ ಯಾವುದೇ ವಾಹನ ಚಾಲಕ ಅಥವಾ ಸವಾರನು ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸಿ ಅಪಘಾತದಿಂದ ಸಾವು ಉಂಟು ಮಾಡಿದರೆ ಅಂತಹ ಚಾಲಕ ಸವಾರನ ವಿರುದ್ಧ ಅಪರಾಧಿಕ ಮಾನವ ಹತ್ಯೆ ಪ್ರಕರಣವನ್ನು ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಈ ಕಾಯ್ದೆಯಡಿ 10 ವರ್ಷದವರೆಗೆ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಯಾರು ಹೆಲ್ಮೆಟ್ ಹಾಕದೆ ರೋಡಲ್ಲಿ ಗಾಡಿ ಓಡಿಸ್ತಾ ಇರ್ತಾರೆ ಅವರನ್ನು ಕರೆದು ಅವ್ರಿಗೆ ಹೆಲ್ಮೆಟ್ ಡೊನೇಟ್ ಮಾಡ್ತೇವೆ ನಾವು. ಓಕೆ, ಹೆಲ್ಮೆಟ್ ಅಂತೂ ಡೊನೇಟ್ ಮಾಡಿದರೆ ಆಮೇಲೆ ಅವ್ರು ಹಾಕ್ತಾರೆ ಇಲ್ಲ, ಯಾರು ಹೇಳ್ತಾರೆ ಅದನ್ನು 1 ಲಕ್ಷ ಇಟ್ಕೊಂಡು ಬೈಕ್ ಖರೀದಿ ಮಾಡಿದ್ದವನಿಗೆ ನಾವು 500 ರೂಪಾಯಿ 1,000 ಇಟ್ಕೊಂಡು ಅವ್ರು ಹೆಲ್ಮೆಟ್ ತೊಗೊಳ್ಳೋ ಕೆಪಾಸಿಟಿ ಇಲ್ಲ ಅವರಿಗೆ. ನಮಗೆ ಗೊತ್ತಿಲ್ಲ, ಭಾಳ ಖುಷಿಯಾಗಿದ್ದರೆ ಯಾರೋ ಒಬ್ಬರು ಬಂದಿಲ್ಲಿ ಹೆಲ್ಮೆಟ್ ತೊಗೊಳ್ತಾ ಇದ್ದಾಗ ಅದು ಆ್ಯಕ್ಚುಲಿ ಇನ್ಸಲ್ಟ್ ಫೀಲ್ ಮಾಡಬೇಕಾದಂಥ ಒಂದು ಸಿಚುಯೇಷನ್. ಸೊ ಇದನ್ನು ಅರ್ಥ ಮಾಡಿಕೊಂಡಿದ್ರೆ ನಾನೇನು ಹೇಳಿದ್ದದು ಆ್ಯಕ್ಸಿಡೆಂಟ್ ಆಗದೇ ಇರುವಂಥದ್ದಲ್ಲ ಗ್ರೇಟ್ನೆಸ್. ಈಗ ಇಲ್ಲಿ ಸದ್ಯಕ್ಕೆ ಅಚೀವ್ಮೆಂಟ್ ಏನಾಗಿದೆ, ಮನೆಯಿಂದ ಹೊರಗೆ ಹೋಗಿದ್ದವನು ಯಾವುದೇ ಆ್ಯಕ್ಸಿಡೆಂಟಲ್ಲಿ ಕೈಕಾಲು ಮುರ್ಕೊಳ್ಳದೆ ಹೆಲ್ದಿಯಾಗಿ ವಾಪಸ್ ಬರುವಂಥದ್ದೇ ಒಂದು ಅಚೀವ್ಮೆಂಟ್ ಆಗುವಂಥ ಪರಿಸ್ಥಿತಿ ಬರ್ತಾಯಿದೆ, ಜಸ್ಟ್ ಬಿಕಾಸ್ ಎವ್ರಿಬಡಿ ಈಸ್ ರೆಕ್ಲೆಸ್ ಅಬೌಟ್ ದಿ ರೂಲ್ಸ್. ವಿಶೇಷ ಆಹ್ವಾನಿತರಾಗಿದ್ದ ಚಲನಚಿತ್ರ ನಟ ತಲಿಕೆದ ಬಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಮಾತನಾಡಿ, ವಾಹನ ಸವಾರರು ಅಲ್ಲಿ ಪೊಲೀಸ್ ಇದ್ದಾರೆ, ಕ್ಯಾಮರಾ ಇದೆ, ಪೊಲೀಸ್ ಇಲ್ಲದ ಮತ್ತು ಕ್ಯಾಮರಾ ಇಲ್ಲದ ರಸ್ತೆಯಲ್ಲಿ ಸಂಚರಿಸೋಣ ಎಂಬ ಮನೋಭಾವವನ್ನು ಬಿಡಬೇಕು. ನಮ್ಮ ಜೀವದ ರಕ್ಷಣೆಯ ಬಗ್ಗೆ ನಾವು ಕಾಳಜಿ ವಹಿಸಿ ನಿಯಮ ಪಾಲಿಸಿಕೊಂಡು ಸಂಚಾರ ಮಾಡಬೇಕು. ನಿಯಮ ಪಾಲಿಸಿದರೆ ಅಪಘಾತ ತಪ್ಪಿಸಬಹುದು ಎಂದರು. ನೀವು ಎಷ್ಟೇ ಸ್ಪೀಡಲ್ಲಿ ಹೋಗಿ, ಎಷ್ಟೇ ನೀವು ಬೇಜವಾಬ್ದಾರಿತನದಿಂದ ಹೋಗಿ, ಆದರೆ ಒಂದು ನಿಮ್ಮ ಮನಸ್ಸಲ್ಲಿರಬೇಕು, ನನ್ನ ಮನೆಯಲ್ಲಿ ನನ್ನ ಕುಟುಂಬ ನನ್ನನ್ನು ಕಾಯ್ತಾ ಇದೆ, ನನ್ನ ಮನೆಯಲ್ಲಿ ನನ್ನ ಕುಟುಂಬ ಕಾಯ್ತಾ ಇದೆ ಅನ್ನೋದೊಂದು ತಲೆಯಲ್ಲಿ ಗ್ಯಾರಂಟಿ ನಿಮ್ಮ ತಲೆಯಲ್ಲಿ ಇರಬೇಕು. ಆಗ ಆ ಜವಾಬ್ದಾರಿ ನಿಮ್ಮಲ್ಲಿ, ನಿಮ್ಮ ಮನೆಯ ಮಂದಿಯನ್ನು ನೀವು ಒಮ್ಮೆ ನೀವು ಎಣಿಸಿದರೆ ಅಷ್ಟು ಸ್ಪೀಡಾಗಿ ಹೋಗೋದಿಲ್ಲ, ಭಾಳ ಜಾಗ್ರತೆಯಿಂದ ಹೋಗ್ತೀರಿ. ದಯವಿಟ್ಟು ಎಲ್ಲರೂ ನಿಯಮವನ್ನು ಪಾಲಿಸಿ, ಖಂಡಿತ ಆಕ್ಸಿಡೆಂಟ್ಗಳನ್ನು ತಪ್ಪಿಸಬಹುದು ಅಂತ ಹೇಳಿ. ಮುಖ್ಯ ಅತಿಥಿಯಾಗಿದ್ದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ನ್ಯಾಯಾಧೀಶರಾದ ಜೈ ಬುನ್ನಿಸಾ ಮಾತನಾಡಿ, ರಸ್ತೆ ಅಪಘಾತಗಳಲ್ಲಿ ಸಾವನ್ನಪ್ಪುವವರ ಪೈಕಿ 55% ಮಂದಿ ಯುವಜನರೇ ಆಗಿರ್ತಾರೆ. ಯುವಜನರು ಕುಟುಂಬದ ಆಧಾರಸ್ತಂಭ ಆಗಿರ್ತಾರೆ. ನಿರ್ಲಕ್ಷ್ಯ ಮತ್ತು ಅತಿ ವೇಗದ ಚಾಲನೆ ಅಪಘಾತಕ್ಕೆ ಕಾರಣ. ವೇಗ ಮಿತಿಗೆ ಸಂಬಂಧಿಸಿ ಸೂಚನಾ ಫಲಕಗಳನ್ನು ಸಾರಿಗೆ ಇಲಾಖೆಯವರು ಅಳವಡಿಸಬೇಕು ಮತ್ತು ಸಂಚಾರ ನಿಯಮಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸ್ತಿರಬೇಕೆಂದರು. ಎಲ್ಲಿ ಶಾಲೆ ಇದೆ, ಯಾವ ಜಾಗದಲ್ಲಿ ನೀವು ಇಷ್ಟೇ ಲಿಮಿಟ್ಸ್ನಲ್ಲಿ ವಾಹನವನ್ನು ಚಾಲನೆ ಮಾಡಬೇಕು, ಇಂತಹ ಸೈನ್ ಬೋರ್ಡ್ಸನ್ನು ಈ ನಮ್ಮ RTO ಆಫೀಸ್ನಿಂದ ಪರೀಕ್ಷೆಗೆ ಒಳಪಡಿಸಿದಾಗ, ಒಂದು ಲೈಸೆನ್ಸನ್ನು ಕೊಡುವಾಗ ಪರೀಕ್ಷೆಗೆ ಒಳಪಡಿಸಿದಾಗ ಈ ಸೈನ್ ಬೋರ್ಡ್ಗಳ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಆದ್ದರಿಂದ ಇದರ ಬಗ್ಗೆ ಅತಿ ಹೆಚ್ಚಿನ ಅರಿವನ್ನು ಪಡೆದುಕೊಂಡು ರಸ್ತೆ ಸುರಕ್ಷತೆಯನ್ನು ಹಾಗೂ ನಮ್ಮ ಜೀವದ ರಕ್ಷೆಯನ್ನು ಮಾಡಿಕೊಳ್ಳುವಲ್ಲಿ ನಾವೆಲ್ಲ ಕಟಿಬದ್ಧರಾಗಬೇಕು ಮತ್ತು ಇದರ ನಿಟ್ಟಿನಲ್ಲಿ ಹೆಚ್ಚು ಗಮನ ಹರಿಸಬೇಕು. ನೀವೆಲ್ಲ ಇದರ ಬಗ್ಗೆ, ಈ ಸಂಚಾರಿ ನಿಯಮಗಳ ಬಗ್ಗೆ ಇನ್ನೂ ಹೆಚ್ಚು ಅರಿವನ್ನು ಮೂಡಿಸಿಕೊಳ್ಳಬೇಕು. ಅಂತಹ ಕಾರ್ಯಕ್ರಮಗಳನ್ನು, ಅಂತಹ ಅರಿವು ಇರುವಂತಹ ಅರಿವು ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ನಾವು ಕೊಡುತ್ತಲೇ ಬಂದಿದ್ದೇವೆ. ಡಿಸಿಪಿಗಳಾದ ಮಿಥುನ್ ಕುಮಾರ್, ಕೆ ರವಿಶಂಕರ್ ಮತ್ತು ಪಿ ಉಮೇಶ್ ಅತಿಥಿಗಳಾಗಿದ್ದರು. ಕೆಎಂಸಿ ಆಸ್ಪತ್ರೆಯ ನ್ಯೂರೋ ಸರ್ಜರಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಅರ್ಜುನ್ ಶೆಟ್ಟಿ, ಉಪ ಸಾರಿಗೆ ಆಯುಕ್ತ ಹಾಗೂ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಮುರುಘೇಂದ್ರ ಬಸವರಾಜ್ ಶಿರೋಳಕರ, ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಶೆಟ್ಟಿ ಅವರು ವಿಶೇಷ ಅತಿಥಿಗಳಾಗಿದ್ದರು. ಸಂಚಾರ ವಿಭಾಗದ ಎಸಿಪಿ ನಜ್ಮಾ ಫಾರೂಕಿ ಮತ್ತು ಮಂಗಳೂರು ಉತ್ತರ ಉಪವಿಭಾಗದ ಎಸಿಪಿ ಶ್ರೀಕಾಂತ್ ಕೆ ಉಪಸ್ಥಿತರಿದ್ದರು.